ಬತ್ತಿನೆಡ್ತವರ ವಿಷಯ ಎಂಕ್ಲೆಗ್ ಬಿದೈದಕ್ಲೆ ಗೊತ್ತಾಂಡು ಇದ್ದಿಂದಂಡ ದಾಯ್ತ ಉಂಡು ದಾನೆ ಉಂಡು ಗೊತ್ತಾಗ್ತದೆ. ಮನೆ ಮನೆಗೆಲ್ಲ ಸುದ್ದಿ ಮುಟ್ಟೀಗ ಒಂದು ವಾತಾವರಣ ಚೇಂಜ್ ಆಗಿದೆ. ಸುದ್ದಿ ಬಿಡುಗಡೆ ಈ ಮಾಹಿತಿ ಮತ್ತೆ ಜನಕ್ಕೂ ಎಟ್ಟು ರೆಸ್ಪಾನ್ಸ್ ಬರೋದಿಲ್ಲ ಎಡ್ಡೆ ಪೇಪರ್ಲ ಹೊಣ್ತೀರಿ. ನನ್ನ ಅಭಿಪ್ರಾಯ ಒಂದೇ ದಿನ ದುಂಬು ಗೊತ್ತಾಯಿನೋ ಮಾತಿರಗ್ಲೇ ಇಟ್ಟು ಸಾಧಾರಣ ನೀವು 35 ವರ್ಷದ నుంచి ಸುದ್ದಿ ಪತ್ರಿಕೆಯನ್ನು ಮರೊಂದಿಲ್ಲ 12 ಗಂಟೆ ಅದುಲ್ಲ ಓಕೆ ಏರ್ಲ ಒಂಜಿ ನೀವು ಒಂಜಿ ಸುದ್ದಿದ ಬಗ್ಗೆ ಒಂಜಿ ಅವಹೇಳನ ಅದು ಎರಡು ಏರ್ಲ ಹೊಂಟಿದ್ದೀರಿ ಎಂಕು ಪ್ರತಿ ವರ್ಷ ಎಲ್ಲ ಒಂದೊಂದು ಸುದ್ದಿ ಜಾಸ್ತಿ ಹೋಗ್ನ ಅಂತಂದ್ರೆ ಕಮ್ಮಿ ಇದಲ್ಲ. ಯಾಕೆಂದರೆ ಇದಕ್ಕೆ ಪರಿಹಾರ ಅಂದರೆ ಸರ್ಕಾರ ಮಾಡಬೇಕು. ನಮ್ಮೊಟ್ಟಿಗೆ MLA ಇದ್ದಾರೆ, ಅವರು ಇದಕ್ಕೆ ಖುದ್ದು ಸಭೆಯನ್ನು ಕರೆದು ಇಲ್ಲಿ ಒಂದು ಮೀಟಿಂಗ್ ಮಾಡುವಂತ ಹೇಳಿದ್ದಾರೆ. ವರ್ಷನವರು ಸಹ ಆಗಿ ಅವರ 390 ಜಾಗ ಆದ ಕಾರಣ ಅವರು ಬಿಟ್ಟುಕೊಡ್ಲಿಕ್ಕೆ ನಮಗೆ ರೆಡಿ ಇಲ್ಲ. ಅವರು ಸುದ್ದಿ ಬಿಡುಗಡೆ ಈ ಮಾಹಿತಿ ಮತ್ತೆ ಜನಕ್ಕೂ ಎಟ್ಟು ರೆಸ್ಪಾನ್ಸ್ ಬರೋದಿಲ್ಲ ಎಡ್ಡೆ ಪೇಪರ್ಲ ಹೊಣ್ತೀರಿ. ಅಳತೆ ಬತ್ತೋ ಇರ್ತಾರೆ ಮೂರು ಅಳತೆ ಬತ್ತದ ಮೂರು ಪೇಟೆದಲ್ಲಿ ಹೋಗ್ತಾರೆ ಮತ್ತು ಅಳತೆ ಮಳತೆ ಮೂರು ಹೋಟೆಲ್ ಮತ್ತು ಒಣಕೊಂಡು ಹೋಗ್ತಿದ್ದಾರೆ. ಆ ವಿಷಯ ಮುಟ್ಟುಂಡತ್ತೆ ವಿಷಯ ಬಿದೈ ಬತ್ತುಂಡತ್ತೆ ಹೆಂಚಿನ ಒಂದು ಡಿಸೈಡ್ ಮಾಡ್ತಾರೆ ವರದಿ ಮದ್ದ ಬಗ್ಗೆ ಎಡ್ಡೆ ಅಭಿಪ್ರಾಯ. ರಾಜಕೀಯ ಒಟ್ಟಾಗೋದು ಒಟ್ಟಾದ ಜಾತಿ ಭೇದ ಇಜ್ಜಾಂದೆ ಮಾಂತ್ರಿಕ ಸಮಸ್ಯೆ ಎಲ್ಲ ಹತ್ತೊಂದು 398 ಇಜ್ಜಾಂದನಾಗಲ್ಲ ಒಟ್ಟು ಸೇರಿದು ಹೆಚ್ಚು ಪರಿಹಾರ ಕಂಡವರು. ಪೇಪರ್ ಬತ್ತನ ಹಿಡಿದು ಗೊತ್ತಾಂಡು ಜನಕ್ಲೆಗ್ അതിನ ಬಗ್ಗೆ ಒಂದು ಅರಿವಾണ് ವರದಿ ಬತ್ತನ ಇಡ್ಡೆ ಜನಕ್ಲೆಗ್ ಬೇಗ ತೆರೀಲೆಕ್ಕ ಈ ವರದಿ ಬತ್ತಿ ಜನ ಗೊತ್ತೇ ಬೇಕು ಜನಕ್ಲೆಗ್ ಲಾಸ್ಟ್ ಮೂಮೆಂಟ್ ಲಕ್ಲೆ ಬಣ್ಣಗೆ ಲಕ್ಕರಪ್ಪ ಆ ಪುಣ್ಯ ಜಂಡ ಏನು ಕೆರ್ನಲ್ಲ ಏನು ಮಾತ್ರ ಜಾಗ ಬಿಡ್ಕುಜಿ ಗೌರ್ಮೆಂಟ್ ಅದ ಕೆರ್ನ ಕೆರ ಎನಗೆ ಕಾರಣ ಆತಿ ಒಂದು ಏತ್ ಮಂತ್ರಗಳ ಆಪುಂಡು ಆಯ್ಜಿನಾಂಡ ಎಣ್ಣ ಕೈಟೇನು ದೆತ್ತಡಕ್ಕದು ಯಾರು ಒಂಜಿ ಸೆಡ್ ಕಟ್ಟದ್ರಿ ಆರು ಇಪ್ಪುಣಗಡೆ ಎಣ್ಣ ಕೈಟೇನು ದೆತ್ತಡಕ್ಕದು ಏನು ಒಂಜಿ 5 ದಿನ ಆಗ ಒಂದು ಇಲ್ಲು ಕಟ್ಟ ಜಾಗ ಏನೋ ದೆತ್ತು ಬರ್ತಾರೆ ಎಲ್ಲ ಬಂದು ಹೋಗ್ತಾರೆ ಶಾಸಕ ಈತೆ ಈರಿ ಸರ್ವಲ್ಲವರು ಎಂಕೊಂಜಿ ಬಾಯ್ದ ಅವಸರ ಪೊರಂಡು ಜಾವ ಅಂದ ಈತಿ ಸರ್ವ ಇಂದು 10 ಜಾಗ ಅನ್ನಲ್ಲ ಪನ್ನಡ ಬಿಡ್ತೀವಿ. ಕಲಂಜಿ ಗ್ರಾಮದಲ್ಲಿ ಸದರ ಗೊಂದಲ ವಾತಾವರಣ ಸ್ಟಾರ್ಟ್ ಆಗಿದೆ ಇಲ್ಲಿ. ಯಾಕೆಂದರೆ ಮೊನ್ನೆ ಕೆಲವು ಪತ್ರಿಕೆಯಲ್ಲಿ ಬಂದಿದೆ. ಅದಕ್ಕೆ ಈಗ ಮನೆ ಮನೆಗೆಲ್ಲ ಸುದ್ದಿ ಮುಟ್ಟೀಗ ಒಂದು ವಾತಾವರಣ ಚೇಂಜ್ ಆಗಿದೆ. ಯಾಕೆಂದರೆ ಇದಕ್ಕೆ ಪರಿಹಾರ ಅಂದರೆ ಸರ್ಕಾರ ಮಾಡಬೇಕು. ಈಗ ನಮ್ಮೊಟ್ಟಿಗೆ MLA ಇದ್ದಾರೆ, ಅವರು ಇದಕ್ಕೆ ಖುದ್ದು ಸಭೆಯನ್ನು ಕರೆದು ಇಲ್ಲಿ ಒಂದು ಮೀಟಿಂಗ್ ಮಾಡುವಂತ ಹೇಳಿದ್ದಾರೆ. ಇವತ್ತೊಂದು ಮಾಡ್ತಾರೆ ಅವರು. ಇವತ್ತೆಲ್ಲ ಜನಗಳನ್ನ ಸೇರಿ ಎಷ್ಟೆಲ್ಲ ಮನೆಗಳಿದ್ದಾರೆ 390 ನಮ್ಮ ಕಲಂಜಿ ಗ್ರಾಮದಲ್ಲಿ ಅವರೆಲ್ಲ ಒಟ್ಟು ಸೇರಿ ಒಂದು ಚರ್ಚೆ ಮಾಡಲಿಕ್ಕೆ ಇದೆ. ನಮ್ಮ ಪಂಚಾಯತಿಗೆ ಒಂದು ಲಿಸ್ಟ್ ಬಂದಿದೆ ಸರ್. ಬಂದು ಒಂದು 20-25 ದಿನ ಆಯಿತು. ಗ್ರಾಮ ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಇಟ್ಟಿದ್ದಾರೆ. ಅದು ಸಾಮಾನ್ಯ ಸಭೆಯಲ್ಲಿ ಇಟ್ಟಿದ್ದಾರೆ. ಎಷ್ಟು ಮನೆಗೆ ನಮ್ಮ ಕಲಂಜಿ ಗ್ರಾಮಕ್ಕೆ ಲಿಸ್ಟ್ ಬಂದಿದ್ದಾರೆ ಅಂತ PDO ಹೇಳಿದ್ದಾರೆ. ಅದರ ಬಗ್ಗೆ ನಾವು ಸಾಮಾನ್ಯ ಸಭೆಯಲ್ಲಿ ಏನು ಚರ್ಚೆ ಮಾಡಲಿಲ್ಲ. ಮತ್ತೆ ಕಳೆದ ವಾರ ಪೇಪರ್ಲಿ ಸುದ್ದಿ ಬಿಡುಗಡೆ ಬಂದಿದೆ. ನಾವು ಈಗ ನಮ್ಮ ಸುದ್ದಿಯಲ್ಲಿ ಸುದ್ದಿ ಬಿಡುಗಡೆ ಬಂದ ನಂತರ ಪಬ್ಲಿಕ್ ಬಂದ ನಂತರ ಇದು ಅಂದರೆ 390 ಈಗ ಒಂದು 10-50 ವರ್ಷದಿಂದ ಕೂತವ್ರು ಇದ್ದಾರೆ ಇಲ್ಲಿ ಸರ್. ಇಲ್ಲಿ ಪಾಪದವರು ಎಲ್ಲ ಆ ಜಾತಿ ಈ ಜಾತಿ ಅಂದರೆ ಎಲ್ಲ ಜಾತಿಯವರೆಲ್ಲ ಅವರಿಗೆ ಒಂದು ಪರಿಹಾರ ಬೇಕು ಸರ್ ನಮ್ಮ ಸರ್ಕಾರದಿಂದ. ವರದಿ ನೋಡಿದೆ ನಾನು, ಚೆನ್ನಾಗಿದೆ ಸರ್. ಚೆನ್ನಾಗಿ ಅಂದರೆ ಪಾಪದವರಿಗೆ ಸ್ವಲ್ಪ ಅದರಲ್ಲಿ ನೋಡುವಾಗ ನಮಗೆ ಓದುವಾಗ ಸ್ವಲ್ಪ ಗೊಂದಲ ಉಂಟು ಸರ್. ಈಗ ಜನವರಿಯಲ್ಲಿ ಇದು ಬಂದಿದೆ ಅರಣ್ಯ ಇಲಾಖೆ. ನೀವು ಜನರಿಗೆ ಏನು ಮಾಹಿತಿ ಕೊಟ್ಟಿಲ್ಲ ಯಾಕೆ ಇಷ್ಟವರೆಗೆ? ನಾವು ಅರಣ್ಯ ಬಗ್ಗೆ ಅಷ್ಟು ಇಲ್ಲ ಸರ್, ನಾವು ಕೊಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ನಾವು ಜನಪ್ರತಿನಿಧಿಗಳು. ನಾವು 390 ಬಗ್ಗೆ ಏನಾದರೂ ಅಪಪ್ರಚಾರ ಮಾಡಿದರೆ ಅವರಿಗೆ ನಮ್ಮ ಮೇಲೆ ಏನಾದರೂ ಅಲ್ಲ ಅಪಪ್ರಚಾರ ಅಂದರೆ ಈಗ ಒಂದು ಮಾಹಿತಿ ಕೇಳಿದಾರಲ್ವ? ಹೌದೌದು, ಜನರಿಗೆ ಸಮಸ್ಯೆ ಆಗುವಂಥ ಒಂದು ವಿಷಯ ಅಲ್ವಾ? ಹೌದೌದು, ಜನರ ಗಮನಕ್ಕೆ ತರಬೇಕಿತ್ತು. ಅದು ನಮಗೆ ಪರಿಹಾರ ಅಂದರೆ ನಮಗೇನು ಕೊಡಲಿಕ್ಕೆ ಆಗೋದಿಲ್ಲ, ಅದು ಸರ್ಕಾರವೇ ಪರಿಹಾರ ಕೊಡಬೇಕಷ್ಟೇ. ಯಾಕೆಂದರೆ ಅದು ಸೆಂಟ್ರಲ್ ಜಾಗ ಅಲ್ಲ ಸರ್, ಮತ್ತೇನು ಮಾಡಲಿಕ್ಕೆ ಬರೋದಿಲ್ಲ. ನಮ್ಮ ಕಂದಾಯ ಥರದ್ದು ಏನಾದರೂ ನಮ್ಮ ತಾಲೂಕು ಹತ್ರ ಮಾತಾಡಿ ಏನಾದರೂ ಅವರಿಗೆ ಪರಿಹಾರ ಕೊಡ್ಬೋದಿತ್ತು. ಹೀಗೆ ಫಾರೆಸ್ಟ್ನವರು ಸಹ ಆಗಿ ಅವರ 390 ಜಾಗ ಆದ ಕಾರಣ ಅವರು ಬಿಟ್ಟುಕೊಡ್ಲಿಕ್ಕೆ ನಮಗೆ ರೆಡಿ ಇಲ್ಲ. ಅವರು ಇಷ್ಟು ಸ್ವಲ್ಪ ಆವತ್ತು ಗೊಂದಲವಾಯ್ತು ಸರ್. ಇದು ನಮ್ಮ ಇಲ್ಲಿ ಲೋಲಾಕ್ಷರ ಗಲಾಟೆ ಹತ್ರ ಮತ್ತೆ ಸ್ವಲ್ಪ ಅವರು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ನಮ್ಮನ್ನು 390 ಇರುವವರು. ಈಗ ಎಷ್ಟು ಮಂದಿಗೆ ಸಮಸ್ಯೆ ಆಗ್ತಂತ? ಈಗ ಪೇಪರ್ಲಿ ಬರುವಾಗ 394 ಅಂತ ಹಾಕಿದ್ದೀರಿ ಆದರೂ ಜಾಸ್ತಿ ಮಂದಿ ಸರ್. ಈಗ ಅವ್ರದ್ದು ಅರಣ್ಯ ಇಲಾಖೆ ಸರ್ವೆ ಮಾಡಿದ್ದಾರೆ ಅಂತ ಹೇಳಿ ಅವರ ವರದಿಯಲ್ಲಿ ಕೊಟ್ಟಿದ್ದಾರೆ, ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ದಾರೆ. ಹೌದು. ಈಗ ನಿಮ್ದು ಅಭಿಪ್ರಾಯ ಅವರು ಸರ್ವೆ ಮಾಡಲಿಲ್ಲ ಅಂತ ಹೇಳ್ತೀರಾ ಅಲ್ಲ ಸರ್ವೆ? ಜಂಟಿ ಸರ್ವೆ ಮಾಡಿದ್ದಾರೆ ಸರ್. ಯಾಕಂದರೆ ನಮ್ಮ ಕಡೆ ಎಲ್ಲ ಬಂದಿದೆ. ನಮಗೆಲ್ಲ ಹಿಂದಿನ ಕಾಲದ್ದು ಇದು ಪಟ್ಟೆಲ ಜಾಗ, ಅದು ಪಟ್ಟೆಗೆ ಆಗದ ಗೌರ್ಮೆಂಟ್ ಒಂದು ಕಲ್ಲಿದೆ ಅವ್ರದ್ದು ಮುಂಚೆದು, ಅದೆಲ್ಲ ಬಂದು ನೋಡಿದ್ದಾರೆ ಸರ್ವೆ ಅವರು. ಅಂದರೆ ಕೆಲವರು ಸರ್ವೆ ಮಾಡಲಿಲ್ಲ ಅಂತ ಕೆಲವು ಮಾತು ಹೇಳಿ ಬರ್ತಾ ಉಂಟು, ಗೊತ್ತಿಲ್ಲ ಅದರ ಬಗ್ಗೆ ಏನು ಅಭಿಪ್ರಾಯ ಇಲ್ಲ ಸರ್. ಇಲ್ಲ. ಸೊ ಈಗ ನಿಮಗೆ ಪಂಚಾಯತಿಗೆ ಅದೊಂದು ಪಟ್ಟಿ ಬಂದದ್ದು ಹೌದು? ಹೌದೌದು, ಬಂದೆ. ಅದರಲ್ಲಿ 94 ಮಂದಿ ಅವರಿಗೆ ಸರ್ಕಾರ ಏನೆಲ್ಲ ಸವಲತ್ತು ಕೊಟ್ಟಿದೆ ಅಂತ ಕೇಳಿರೋದು ಹೌದು? ಹೌದೌದು, ಅದು ಹೇಳಿದ್ದಾರೆ. ಲಿಸ್ಟ್ ಕೊಡಿ ನಮಗೆ, ಏನೆಲ್ಲ ಕೊಟ್ಟಿದ್ದೀರಿ, ಮನೆ ಕೊಟ್ಟಿದ್ದಾರೆ, ಆಶ್ರಯ ಯೋಜನೆ ಕೊಟ್ಟಿದ್ದಾರೆ, ಶೌಚಾಲಯ, ಇತರ ಮನೆದರಿಗೆ ಅದೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅವರು.
ವರದಿ ಕೊಟ್ಟರೆ ನೀವು ಅವರಿಗೆ? ಇಲ್ಲ, ಕೊಡಲಿಲ್ಲ ಸರ್. ಅದು ನಮ್ಮ ಪಂಚಾಯತ್ ಬಾರ್ಡ್ ನಿರ್ಣಯ ಆದ ಮೇಲೆ ಕೊಡಬೇಕು ಸರ್. ಈಗ ಇದ್ರ ಬಗ್ಗೆ ನಮ್ಮ ಶಾಸಕ ಹರೀಶ್ ಪುಂಜ ಅವರು ಏನು ಹೇಳ್ತಾರೆ? ಏನಾದ್ರು ನೀವು ಮಾತಾಡಿದ್ರು? ಅವರು ನಮಗೆ ಧೈರ್ಯ ಕೊಟ್ಟಿದ್ರು ಸರ್. ಅವರಿದ್ದ ಕಾರಣ ಅವೆಲ್ಲ ಅವರು ಹೇಳಿದಲ್ವಾ, ಈಗ ನಾನಿದ್ದೇನೆ, ನೀವೇನು ಬೇಡ, ಅದಕ್ಕೆ ನಮಗೆ ವಿಶ್ವಾಸ ಉಂಟು ಅವರ ಮೇಲೆ. ಇದು ಕಂದಾಯ ಇಲಾಖೆ ಭೂಮಿ. ಹೌದು, ಹಾಗೆಲ್ಲ ಹೇಳಿದವರು. ಹೌದು, ಕಂದಾಯ ಇಲಾಖೆ ಭೂಮಿ. ಒಂದು ವೇಳೆ ಇದರಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ನಾನಿದ್ದೇನೆ, ಅರಣ್ಯ ಇಲಾಖೆ ನಾವು ಬಿಟ್ಟು ಕೊಡ್ತೇವೆ ಹೇಳಿದ್ದಾರೆ. ಬೇರೆ ವ್ಯವಸ್ಥೆ ಮಾಡ್ತೇವೆ, ಬೇರೆ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದೆ. ಅದಕ್ಕೆ ನಮಗೆ ಸ್ವಲ್ಪ ಅವರ ಮೇಲೆ ವಿಶ್ವಾಸ, ಧೈರ್ಯ ಉಂಟು. ಖಂಡಿತವಾಗಿ ಮಾಡಿ ಕೊಡ್ತಾರೆ ಅವರು. ಒತ್ತುವರಿ ಆಗ್ಲಿಕ್ಕೆ, ತೆರವು ಮಾಡ್ಲಿಕ್ಕೆ ಬಿಡುದಿಲ್ಲ ಅವರು. ಯಾವುದೇ ಕಾರಣಕ್ಕೂ ಬಿಡುದಿಲ್ಲ. ಕಲಂಜ ಗ್ರಾಮದಲ್ಲಿ ಗೊಂದಲ ಆಗಿ ಬರೋದು. ಯಾಕೆಂದ್ರೆ ಇಲ್ಲಿ ಜಾಸ್ತಿ ವಾಸ ಮಾಡುವವರು 309 ಇರುವವರು. ಅವರಿಗೆ ಒಂದು ಪರಿಹಾರ ಬೇಕಂತ ನಮ್ಮ ಆಸೆ. ನಾನು ಉಪಾಧ್ಯಕ್ಷರಾಗಿ ಎಲ್ಲರ ಪರವಾಗಿ ಅವರಿಗೆ ಒಂದು ಬದಲಿ ವ್ಯವಸ್ಥೆ ಏನಾದರೂ ಮಾಡಬೇಕು ಸರ್ಕಾರಗಳು. ಯಾಕೆಂದರೆ ಪಾಪದವರು ಇರುವುದು ಎಲ್ಲರೂ, ಎಲ್ಲ ಅಡಿಕೆ, ತೆಂಗು, ರಬ್ಬರ್ ಗಿಡ ಎಲ್ಲ ಮಾಡಿಕೊಂಡಿರುವುದು. ನಮ್ಮೊಂದು ಊರು ಅಂದರೆ ಬರೀ ಇದು ಅಲ್ಲಿ ಏರಿಯಾ ನಮ್ಮದು. ಆದ ಕಾರಣ ಒಂದು ಸ್ವಲ್ಪ ಆದರೂ ಎಂತ ನಮಗೆ ಬದಲಿ ವ್ಯವಸ್ಥೆ ಅಂದರೆ ಜಾಗನ ಕೊಡಬೇಕು. ನೋಡಿ, ಇಲ್ಲಿ ಸಂಪರ್ಕದ ವ್ಯವಸ್ಥೆ ನಮಗೆ ಇಲ್ಲ ಅಷ್ಟು. ನಮಗೆ ಬೆಳ್ತಾನೆ ಹೋಗಲಿಕ್ಕೆ ಮತ್ತು ಈ ಕಡೆ ಎಲ್ಲ ಹೋಗಲಿಕ್ಕೆ ನಮಗೆ ಸಂಪರ್ಕ ವ್ಯವಸ್ಥೆ ಕಮ್ಮಿ ಇದೆ. ಆದರೆ ಕೂಲಿ ಮಾಡಿಕೊಂಡು ಇಲ್ಲಿ ಇರುವವರು ಜಾಸ್ತಿ. ನಮ್ಮ ಮನೆಗೂ ಕೆಲವು ಬರ್ತಾರೆ ಕೆಲಸಕ್ಕೆಲ್ಲ. ಈಗ 309 ಗುರುತಿಸಿದ ಜಾಗದಲ್ಲಿ ಅರಣ್ಯಾಧಿಕಾರಿಗಳಿಗೆ ಏನು ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಲ್ಲ? ಮುಂಚೆಯಿಂದ ಅವರು ಬಿಡ್ತಾ ಇಲ್ಲ ಅಂದರೆ ಮುಂಚೆಲ್ಲ ಸೊಪ್ಪೆಲ್ಲ ಕಡಲಿಕ್ಕೆ ಮರ ಎಲ್ಲ ಬಿಡ್ತಿದ್ರು. ಈಗ ಸ್ವಲ್ಪ ಸ್ಟ್ರಾಂಗ್ ಮಾಡಿದ್ದಾರೆ ಅಷ್ಟೇ, ಬಿಡ್ತಾ ಇಲ್ಲ. ವರದಿ ಬತ್ತನ ಬಾರಿ ಎಡ್ಡೆನೆ ವರದಿ ಬತ್ತನ ಇಡ್ತಾವ್ರ ವಿಷಯ ಎಂಕ್ಲೆಗೆ ಬಿದ್ದಾಯ್ದಾಕ್ಲೆ ಗೊತ್ತಾಂಡು ಇದ್ದಿಂದಂಡ ದಾಯ್ತಾ ಉಂಡು ದಾನೆ ಉಂಡು ಗೊತ್ತಾಪಿತ್ತುಲೆ ವರದಿ ಬತ್ತನ ಬಾರಿ ಖುಷಿ ಆಯ್ತು. ಜನಕ್ಕೆ ಇಲ್ದಾದ ಅಂತಾರೆ ಎತ್ತ ಬಗ್ಗೆ ಪೇಪರ್ ಪತಪೋಯಿನಾಗ್ಲ ಅಭಿಪ್ರಾಯದಲ್ಲ ಬುಡ್ಕಿಂದಲ್ಲ ಇತ್ತೆ ವರದಿ ಬತ್ತನ ಇರ್ತಾವಳ ಪ್ರತಿಯೊರಿಲ್ಲ ಒಂದೊಂದು ಪೇಪರ್ ಜಾಸ್ತಿ ಪತ್ತೊಂದು ಹೋಗ್ತುಳ್ಳಿ ರೂಳೆ ಮರಾಣಿ 10 ಪೇಪರ್ ಜಾಸ್ತಿ ಮಾಡ್ತೇವೆ ಪೇಪರ್ ಖಾಲಿ ಆತಂಡು ಪತ್ತ ಹೋಗ್ಬೈರು ಅವಾಗ ವಿಷಯ ಮಾತಾಡಿಗೆ ಜಾಸ್ತಿ ಜನಕ್ಕೆ ಮುಟ್ಟುಂಡವು ಆ ವಿಷಯ ಮುಟ್ಟುಂಡತ್ತೆ ವಿಷಯ ಪಿದಾಯಿ ಬತ್ತಂಡತ್ತ ಹೆಂಚಿನ ಅಂದ್ರೆ ಡಿಸೈಡ್ ಮಲ್ಪರಗನ ವರದಿ ಮದ್ದ ಬಗ್ಗೆ ಎಡ್ಡೆ ಅಭಿಪ್ರಾಯ ಮಲ್ತ ನಾವು ತಪ್ಪುಂದು ಇರ್ಲ ಬಂತಿದ್ದೀರಿ ಇತರ ಹಂಚಿನ ಅಭಿಪ್ರಾಯನೇ ಬತ್ತಿದ್ವಿ ಎಂಕಲ್ಲ ಮುಳ್ಪಾಡ್ದು ಕೊಲ್ಲಪ್ಪನಾಗ್ಲಿ 309 ಬಗ್ಗೆ ಪನ್ಪುನಂಡು ಅವು 309 ಇನ್ನಿತ ಸಮಸ್ಯೆ ಇತ್ತು ಅವು ಅಪಘಾತ ತಿಂಚಿ ಬತ್ತನ ಸಂಸ್ಥೆ ನಿಖಿಲ ವರದಿ ಉಂಡು 69 79 ಅತಿ ಕೊರೋನಾ ಅಂಚಿನ ಅವು ದುಂಬುದ ಒಂಜಿ ಲೈನ್ ಓಳಿತ್ತಿನ ಪಂಡ ಅವು ದುಂಬು ನಮ್ಮ ಪಿಲಿಕ್ಕಾಲ ಈ ಏರಿಯಾದ ಪಂಪ ನಾನು ಪಿಲಿಕ್ಕಾಲ ಹಿಡಿದು ಬೊಕ್ಕ ಮಠತ್ತಲ್ಲೇ ಬತ್ತಂಡು ನಿಡ್ವಾಲ ಅಂತ ಪುದರ್ ಉಂಡ ಇಟ್ಟು ನಿಕ್ಲು ಗ್ರೀನ್ ಬೆಲ್ಟ್ ಬೆಲೆ ದುಂಬುದ ತುಂಡ ಅಪಘಾತ ಸರ್ವೆ ತುಂಡ ಗೊತ್ತಾಪುಂಡು ನಿಡ್ವಾಲ ಅಲ್ಪ ದೊಡ್ಡ ಗುಡ್ಡೆ ಬಂದು ದೊಡ್ಡ ಗುಡ್ಡೆ ಎಂದೊಂದು ಪುದರ್ ಉಂಡು ದೊಡ್ಡ ಗುಡ್ಡೆ ಮಠತ್ತಲ್ಪ ಐಡ್ತು ಇಂಚಿಗೆ ಬಂದಾಗ ಕುಂಟ್ಯಾನ ಬಲ್ಕಾಡು ಕುಂಟ್ಯಾನ ಬುಕ್ಕ ಇಂಚಿಗೆ ಅವು ಅಂಚ ಪೋತನ ಅಂಚೆ ಸರ್ವೆ ಐಡ್ದು ಬುಕ್ ಉಳ ಇತ್ತಿನ ಜಾಗನ ಗೌರ್ಮೆಂಟ್ 79 ಬಿಡ್ದು ಬರೋದು ಅಪಾಗ ಮುಲ್ಪ ಇತ್ತಿನ ಮೂಲೆ ಇತ್ತಿನ ಜಾಗಲೇನು ಕೂಡ ಬಿಡ್ದು ಗೊತ್ತು ನಾವು ಐಟಿ 309 ತೆಂಕಲ್ನ ಈ ಸೈಡಿಗೆ ಬರ್ಪ ನಾವು ಈ ಪೆದ್ದ ಸೈಡಿಗೆ ಬರ್ಪ ನಾವು 309 ಗ್ರೀನ್ ಬೆಲ್ಟ್ ಉಂಡು ಗ್ರೀನ್ ಬೆಲ್ಟ್ದ ಉಳ್ಳಾಯಿಡು ಸುಮಾರು ಹೋಗ್ತದೆ ಗ್ರೀನ್ ಬೆಲ್ಟ್ದ ಪಿದಾಯಿಲ ಉಂಡು 309 ಸರ್ವೆ ನಂಬರ್ ಉಂಡು ಆಯ್ತು ಪಿದಾಯಿಡ್ಲ ಉಂಡು ಪಿದಾಯಿಡ್ ಇತ್ತಿನಿಟ್ಲ ಮಸ್ತ್ ಹೊಕ್ಕೆಲ್ಲ ಈ ಸೈಡ್ಗೆ ಅಂಚನೆ ಗ್ರೀನ್ ಬೆಲ್ಟ್ ಉಂಡು ಮಾತೆಗ್ಲ ಗ್ರೀನ್ ಬೆಲ್ಟ್ದ ಪಿದಾಯಿಡ್ ಸರ್ವೆ ನಂಬರ್ 309 ಪಾಡ್ನವ್ಲು ಉಂಟು ಜನಕ್ಕಲ್ಲಿ ಸಮಸ್ಯೆ ದಾದನ್ನ ಬಂಡ ಗ್ರೀನ್ ಬೆಲ್ಟ್ದ ಉಳ್ಳಾಯಿ ಅವು ಸರಕಾರದನೆ ಗ್ರೀನ್ ಬೆಲ್ಟ್ದ ಪಿದಾಯಿ ಇತ್ತಿನವಲ ಸರ್ವೆ ನಂಬರ್ 309 ಐನವರೆಗೆ ಅವೇನು ದಾಲ ಮಲ್ಪರಾಗ ಬುಜಿ ಕೊರ್ರಾಗ ಜನಕ್ಲಿಗೆ ಐನು ಪಡೆಯೊಂಡ್ರಾಗ ಭಾರಿ ಕಷ್ಟ ಆಗ್ತದೆ ಅದು ಐತ ಬಗ್ಗೆ ಸಾಧಾರಣ ಮಟ್ಟಿಗೆ ಗೊತ್ತುಂಡು ಏನು ತಿಳಿನ ಪ್ರಕಾರ 2005 ಒಂದು ಕಾನೂನು ಬತ್ತಂಡತಿ 75 ವರ್ಷಕ್ಕೂ ತುಂಬುದಾಗ ಅರಣ್ಯದ ಕುಳ್ಳುದನ್ನ ಹಾಕ್ಲಿಕ್ಕೆ ಆ ಜಾಗಲೇನ ಹಾಕ್ಲಿಕ್ಕೆ ಬಿಡುದು ಕೊರಳಿಂದ ಕೇಂದ್ರ ಸರ್ಕಾರದ ಒಂದು ಕಾನೂನು ಬತ್ತಂತುಲೆ ಆ ಕಾನೂನು ಪ್ರಕಾರ ಆಗ್ಲಾಯ್ಕೆ ತುಂಬ ಕುಳ್ಳುದಿತ್ತೇರಿಂದಂಡ 75 ವರ್ಷ ಅವಡು ಆ ಕಾನೂನಿಗೆ ತುಂಬ 75 ವರ್ಷ ಅವಡು ಇತರ ರೇಗ್ಲ ಕೊರಳಿ ಬಂಡ SC ST ಇದೆಯಾ ಅಂದೆ ಅತ್ತ ಅಂದೆ ಇತರ ರೇಗ್ಲ ಕೊರಳಿ ಅದರ್ಸಿಲ್ಲ ಅಪ್ಪಾಗ ಆ ಸರ್ವೆಗೆ ಪೋನಾಗ ಏನು ಆ ಪ್ಲೇಸಿಡೆ ಪೋತೆ ಆಯ್ತಾ ಮುಲಾಣಿ ಗಲಾಟೆ ಹೆಂಚಿನ ಆಂಡ ಆ ಪ್ಲೇಸಿಡೆ ಪೋತೇನು ಆ ಪ್ಲೇಸಿಡೆ ಪೋನಾಗ ಆಗಲ ಪ್ರಸ್ತಾಪ ಇತ್ತೇನೆ ಎಂಕಲ್ನ ಒಂದು ಅಲ್ಪ ಮನೆ ತೆರಿಗೆ ಉಂಟು ಎಂಕಲ್ಟ ಒಂದು ಎಲ್ಲಿಯ ಇಲ್ಲು ಉಂಡು ಎಲ್ಲಿ ಬಂಡ ಖಾಲಿ ಮಾಡು 75 ಉಂಡು ಅವೇನಿಕ್ಲಿಗೆ ಕೊರಡು ಒಂದು ಪ್ರಸ್ತಾಪ ಅಪಗಣ ಇತ್ತು ನಾವು ಏನ ಅಭಿಪ್ರಾಯ ಪ್ರಕಾರ ಅಲ್ಪ ಇಲ್ಲು ಕಟ್ಟುಂಡಿಟ್ಟು ದಾಲ ತಪ್ಪಿಜಂಡು
ಅಂಚಂದು ఆయన వారి రీతిని పోండు నిఖిల ಪೂರ ಗೊತ್ತುಂಡು ರಾಜಕೀಯವಾದ ಪೋಂಡವು ಆಯ್ದು ಬೇಕೈತೆ ಇಲಾಖೆದಾಗಲಿ ದೆಪ್ಪರ ಪೋನಾಗ ಏನಲ್ಲೇ ಕೊಡು ದೆಪ್ಪರ ಪೋಯಿನವೇ ಸರಿಯಾದ ದಾಯಿ ಗೊತ್ತುಂಡಿ ಅಂಚಿದ್ದಿನ 390 ಹೊಸ ಇಲ್ಲು ಕಟ್ಟನಾಗ್ಲು ಮಸ್ತ್ ಜನ ಒಳ್ಳೆರು ಆಯ್ದು ಬುಕ್ಕ ಕಟ್ಟನಾಗ್ಲು ಒಳ್ಳೆರು ಅದಕ್ಕೆ ದುಂಬು ಕಟ್ಟನಾಗ್ಲು ಒಳ್ಳೆರು ದುಂಬು ಇತ್ತಿನ ಪರ ಇಲ್ಲ ತಂದೆ ಹೊಸತ್ತು ಕಟ್ಟನಾಗ್ಲೇ ಒಳ್ಳೆರು ಅಂಚನ ಕಾರಣೇನು ಒರಿಯಾನೇನು ಏಕಾಏಕಿ ದೆಪ್ಪರ ಪೋಯಿನ ಸರಿಯಾತೆ ಪಂಡ ಏನು ಪಂಡ ಜನ 2005 ಬತ್ತನಂಚಿನ ಕಾನೂನುದ ಅಪಗ ಇಂಕ್ಲೋ ಸರ್ವೆಗೆ ಬನ ಏನಾಯ್ತು ಅಧ್ಯಕ್ಷರಾದಿತ್ತು ಗ್ರಾಮ ಸಮಿತಿ ಮಾಡ್ತಿದ್ದೀರಿ ಗ್ರಾಮ ಅರಣ್ಯ ಸಮಿತಿ ಆ ಸಮಿತಿ ಎಂಕ್ಲು ಪೋನಾಗ ಅಕ್ಲ ಪ್ರಸ್ತಾಪ ಇತ್ತಿಲ್ಲ ಅಂತ ಅಂಚತ ಇನ್ನು ಇಲಾಖೆದಾಗ್ಲು ಪೋಯಿನ ದೆಪ್ಪರ ಪೋಯಿನವೇ ಸರಿಯಾಗಿ ಮನೆ ತೆರಿಗೆ ಇತ್ತಿಲ್ಲ ಅಕ್ಲ ಮನೆ ತೆರಿಗೆ 75 ಅಪಗ 75 ವರ್ಷ ಪಿರಾವುದ ಉಂದತ್ತ ಅಕ್ಲ ಒಂಜಿ ಮನೆ ತೆರಿಗೆ 75 ವರ್ಷ ಪಿರಾವುದ ಮನೆ ಒಂದು ರಸೀದಿ ಎಂಕ್ಲಕ್ಕೆನ್ನಾಗ ಅವು ಮೂಲು ಪಟ್ಟೆದ ಎಡ ಕೂಡ ಇದ್ದಿ ದುಂಬೂರು ತಿಂಜು ಒಕ್ಕಲಿಕ್ನ ಎಡ ಕೂಡ ಅಪಘಾತ ರಸೀದಿ ಇದ್ದೀವಂತ ಬರ್ತಿದ್ದೀರಿ ಅಪಗ ಶಾಸಕರು ಮಲ್ತು ಸರಿ ಅಪಗ ತಡೆತನ ಅದು ಏನೆಲ್ಲ ಕೊಡು ಶಾಸಕರು ತಡೆ ನಾವು ಭಾರಿ ಸರಿ ದಾಯಿ ಬಂಡವರಿ ಜನಪ್ರತಿನಿಧಿ ಒರಿ ಎಂಜಿ ಒಕ್ಕಲ್ ಲಕಡು ಬೇರೆ ಬಣ್ಣಾಗ ಬತ್ತದ ತಡೆಪು ನಾವು ಖಂಡಿತವಾಡ ಅವ ಅಗ್ನ ಕರ್ತವ್ಯ ಆ ಕರ್ತವ್ಯನ ಮಂತನ ನಾನು ದಾಯಿ ಬಣ್ಣಪೈ ಬಂಡ ಸರಿಯಾದ ಇಂಕ ಡೇಟ್ ಗೊತ್ತಿತ್ತು ನಿಗ್ಲೇ ಗೊತ್ತಿಪ್ಪು ನೀವು ಪತ್ರಕರ್ತರು ಗೊತ್ತಿಪ್ಪುಂಡು ಸುಪ್ರೀಂ ಕೋರ್ಟ್ ಅವರು ತುಂಬ ಆರ್ಡ್ರ್ ಮಲ್ತುಂತುಲೆ 390 ಇತ್ತಿನಾಗ್ಲೇನು ಪೂರ ಲಕುಡೋಡು ಗೊತ್ತಿಪ್ಪು ఆయన ಬೋಂಡ ನಿಕ್ಲು ಡೇಟ್ ನಿಕ್ಲು ನಾಡ್ದು ಪಾಡ್ಲೆ ಗೊತ್ತುಂಡು ಅಪಘಾತ ಬಂಡ ಇಡೀ ಊರು ಲಕ್ಕದಿಂಡು 390 ಇತ್ತಿನಾಗ್ಲೇ ಲಕ್ಕಟ್ಯಾರ ಬಳ್ಳಿ ಅವು ಕೇವಲ 390 ಇತ್ತಿನಾಗ್ಲು ಮಾತ್ರ ಲಕ್ಕಿನ ಆಗ್ತದೆ ಪಾರ್ಟಿ ವಾರು ಪಂಡ್ಪುಂಡ BJP ದಾಕ್ಲು ಒಂಜಿ ಇದು ಮಲ್ತೇವೆ ಎಂಜಿನ ಗೊತ್ತುಂಡು ಮೂಳೆ ಪೂರ ಒಂಜಿ ಪಡ್ದು ನೆರಿಯಾಡು ಸೇರಿದು ನೆರಿಯಾಡ್ದು ಮೂಲೆ ಬೈಕ್ ಜಾತ ಮಲ್ತದ್ದು ಮುಲ್ಪಾಡ್ದು ಸುಬ್ರಹ್ಮಣ್ಯ ಹೋತು ಸುಬ್ರಹ್ಮಣ್ಯಡು ಒಂಜಿ ಭಾರಿ ಮಲ್ಲ ಸಭೆ ಮಲ್ತುಂಟುಲೆ ಮಲ್ಲ ಸಭೆ ಮಲ್ತದ್ದು ಪ್ರತಿಭಟನೆ ಮಲ್ತದ್ದು ಸರ್ಕಾರಕ್ಕೆ ಮನವಿ ಕೊಡ್ತದೆ ಅಪಘಾತ ಸುದ್ದಿ ಬಿಡುಗಡೆ ಬಗ್ಗೆ ಎಡ್ಡೆ ರೆಸ್ಪಾನ್ಸ್ ಬಂದು ಜನಕ್ಕೂ ಗೊತ್ತಾಯಿನ ಸುದ್ದಿ ಬಿಡುಗಡೆ ಮತ್ತು ವಾರ ಪತ್ರಿಕೆ ಈ ಮ್ಯಾಟ್ರ್ ಮತ್ತೆ ಗೊತ್ತಾಯಿನ ನೆಕ್ಕು ತುಂಬು ಸಾಲ ಸಮಸ್ಯೆ ಇದ್ದಾಂಡು ಅಂಡ ಪೂರ ಅಳತೆ ಮಾಡ್ಕೊಂಡು ಆಯ್ತಾ ಓಲುಂದು ಆಳಗರೆ ಗೊತ್ತಿದ್ದಾಂಡು ಸುದ್ದಿ ಬಿಡುಗಡೆ ಈ ಮಾಹಿತಿ ಮತ್ತೆ ಜನಕ್ಕೂ ಎಡ್ಡೆ ರೆಸ್ಪಾನ್ಸ್ ಬರೋದಿಲ್ಲರು ಎಡ್ಡೆ ಪೇಪರ್ಲ ಹೊಣ್ತೀರಿ ಮಂತೆಲ್ಲ ಕೊಡೋದು ಇಲ್ಲ ಹಿಡಿದರು ಓದೋಡು ಹೊಣ್ಪಣಕ್ಕೆ ಆಯ್ತ ಬಗ್ಗೆ ಸಮಸ್ಯೆ ಗೊತ್ತಾಯಿನ ಸುದ್ದಿ ಬಿಡುಗಡೆ ಪೇಪರ್ ಬತ್ತನೆ ಹೋಗೋ ಈ ಕಳೆಂಜ 309 ಅರಣ್ಯದ ಸಮಸ್ಯೆದ ಬಗ್ಗೆ ಇನ್ನ ಅಭಿಪ್ರಾಯದಲ್ಲ ಅದರಲ್ಲಿ ಅಭಿಪ್ರಾಯ ಬಂಡ ನೆಕ್ಸ್ಟ್ ರಾಜ್ಯಕ್ಕೆ ಮಲ್ಪರ ಇದ್ದು ಮಾಂತೆರ್ಲ ಒಟ್ಟು ಸೇರಿದು ಚುನಾವಣೆ ಬಹಿಷ್ಕಾರ ಮಲ್ಪೋಡು ಚುನಾವಣೆ ಮುಟ್ಟ ಬಂದಾಗ ಜನಕ್ಕುಲ್ಲಾಡೆ ಓಟು ಗೆಣು ಬಂದಾಗ ನೀವು ಫಸ್ಟಿಗೆ ಎಂಕಲ್ನಾಗ ನೆಕ್ಕು ತೀರ್ಮಾನ ಕೊಡೋದು ಬಾಕಿ ಒಂದು ನೆಕ್ಕು ಓಟು ಗೆಣದು ಬಲಿ ಅವೇ ಒಂದು ನೆಕ್ಕು ಸೂಕ್ತವಾದ ಒಂದು ಪರಿಹಾರ ರಾಜ್ಯಕ್ಕೆ ಒಟ್ಟಾವಳು ಒಟ್ಟಾದ ಜಾತಿ ಭೇದ ಇಲ್ಲ ಅಂದರೆ ಮಾಂತೆರ ಸಮಸ್ಯೆ ಎಲ್ಲ ಹತ್ತೊಂದು 390 ಇತ್ತನಾಗಲ್ಲ ಇಜ್ಜಾಂದನಾಗಲ್ಲ ಒಟ್ಟು ಸೇರಿದು ನೆಕ್ಕೊಂದು ಪರಿಹಾರ ಕಂಡವರು ಆ ಹಿಡಿದಾರ ಓಟು ಬಣ್ಣಕ್ಕೆ ಏನಾದ್ರು ಬಂದಾಗ ಫಸ್ಟ್ ನೆನ್ನೆ ಸಮಸ್ಯೆ ಪರಿಹರಿಸ್ತಾರೆ ಬುಕ್ ಓಟು ಗೆಣಬಲ್ಲ ಈತೆ ಮಾಡೋಣ ಜನಕ್ಕೆ ದಾದ ಸಮಸ್ಯೆ ಒಂದಿರುತ್ತೆ ಜನಕ್ಕೂಲಿಗೆ ದಾಯ್ತ ಹಾಕೊಂಡು ಇಂದತ್ತ ಬಗ್ಗೆ ಮಾಹಿತಿ ಫಸ್ಟಿಗೆ ಇಜ್ಜಾಂಡು ಅಳತೆ ಮಲ್ಪು ದಾಯ್ತ ಹಾಕೊಂಡು ಏಪಲಕ್ಕ ಅವೆಲ್ಲ ಜನಕ್ಕೂಲಿಗೆ ಮಾಹಿತಿ ಇಜ್ಜಿ ಪೇಪಾಡು ಪುದಾರ ಹೊತ್ತಬೇಕು ಮಾಂತೆ ಎಲ್ಲ ಪೋಡಿ ಹರಿದು ಹೊಳ್ತೀರಿ ಅರಣ್ಯ ಇಲಾಖೆದಲ್ಲ ಮಾಹಿತಿ ಕೊಡ್ತಾರೆ ಅರಣ್ಯ ಇಲಾಖೆದಲ್ಲ ಮಾಹಿತಿ ಕೊಡ್ತೀವಿ ಅಳತೆ ಬತ್ತೋಗಿರ್ತಾರೆ ಮೂರು ಅಳತೆ ಬತ್ತದ ಮೂರು ಪ್ಯಾಕೆಟ್ ತಿರ್ಕೊಂಡಿರ್ತೀರಿ ಬತ್ತು ಅಳತೆ ಮಲ್ತು ಮೂರು ಹೋಟೆಲ್ ಮತ್ತು ಒಣಸ್ ಮಲ್ತು ಹೋಗ್ತಿದ್ದೀರಿ ಬತ್ತದ ಹೋಗಿರ್ತೀರಿ ಬರಂದಾಕ್ಲು ಅಳತೆ ಮಲ್ಪ ಅಂತ ಅಲ್ಲ ಮಾಡ್ತಿದ್ದೀರಿ സാധാരണ ഇനി 35 വർഷം నుంచి సుద్ది పత్రికയാണ് మరొందుల్లే అన్నిటి నుంచి ఏజెంಟ್ ಅದುಲ್ಲೇ ಓಕೆ ಏರ್ಲು ಒಂಜಿ ನೀವು ಒಂಜಿ ಸುದ್ದಿದ ಬಗ್ಗೆ ಒಂಜಿ ಅವಹೇಳನ ಅದು ಎರಡ ಏರ್ಲ ಹೊಣ್ತಿದ್ದೀರಿ ಎಂಕು ಪ್ರತಿ ವರ್ಷ ಎಲ್ಲ ಒಂದೊಂದು ಸುದ್ದಿ ಜಾಸ್ತಿ ಹೋಗ್ನ ಅಂತಂದ್ರೆ ಕಮ್ಮಿದಲ್ಲ ಆತೈತಿ ಐಟ್ ಬರ್ಪುನ ನ್ಯೂಸ್ ಮತ್ತು ಊರ್ದು ಉಳ್ಳಾಡ ಏನು ಹಿಡಿದು ಊರ್ದಾಕ್ಲಿಗೆ ಓದುದು ಏನು ತೆರಿಯೋನಾರ ಪಕ್ಕ ಗೊತ್ತಾರಮಂತ ಬರೀ ಎಡ್ಡೆ ಅಂತ ಉಜ್ಜುಂಡು ಮಂತೆಲ್ಲ ಅಭಿಪ್ರಾಯ ಹೆಂಚನೆ ಉಂಟು ಅರಣ್ಯದ ಬಗ್ಗೆ ಇಜ್ಜಿಂದ ಅರಣ್ಯದ ಜನಕ್ಲ ಬಾಯಿಡ್ದು ಬರ್ತೇನೆ ನಿಕ್ಲು ಸುದ್ದಿರು ಪಾಡಿಯಾರ ಜನಕ್ಲು ಪಣಾಂತ ನಿಕ್ಲದಲ್ಲ ಪಾಡದನತ್ತು ಐಕ್ ಬೋಡ ಏನು ವ್ಯವಸ್ಥೆ ಇಜ್ಜಿಂದ ನಿಗಡೆ ಇಪ್ಪು ಸುದ್ದಿಡು ಅರಣ್ಯ ಇಲಾಖೆದ ಬಗ್ಗೆ ಬತ್ತನ 309 ಬಗ್ಗೆ ಬತ್ತನೆ ಇಟ್ಟುವಂತ ಜನಕ್ಲಿಗೆ ಪೇಪರ್ಡ್ ಬತ್ತನೆ ಹಿಡಿದು ಗೊತ್ತಾಂಡು ಜನಕ್ಲಿಗೆ ಐನ ಬಗ್ಗೆ ಒಂದು ಅರಿವಾಣು ಅವತ್ತಂದೈತೆ ನಕ್ಕದೈತೆ ಅಣ್ಣು ಕೆಲವುದಾಗ್ಲಿ ನೂದೇಡು ಸ್ವಲ್ಪ ಜನ ಎಡ್ಡೆಂದೇ ಬಂದಿದೆ ఒక వరది బత్తన ఎడ్డాడు జనకులకి ಬೇಗ ತೆರೀಲೆಕ್ಕ ಈ ವರದಿ ಬತ್ತಿ ಜನ ಗೊತ್ತೇ ಬೇಕು ಜನకులకి లాస్ట్ మూమెంట్ లక్లే వన్నగ లక్కరపోయింది ಅಳತೆ ಮಲ್ತಿರಿಗೆ ಏತಿ ದಾಯ್ತಿದೆ ಅಳತೆ ಮಲ್ತು ಓ ಅಲ್ಲೊಂದು ಕಲ್ಲುಂಡು ಪಂಪೆಗೆಲ್ಲಿ
మళ్ళా కల్లుండు ఆనే కల్లుండు ఒరి వాచారులు ఏం కల్లా ఆయ ఇప్పుడు ఆయన యావత్ ಬಂಪರ್ ಫಾರೆಸ್ಟ್ ಹಿಡಿಪುಣ ಅಲ್ಲಿ ಮಿತ್ತಿ ಆಗಲೂ ಅಲ್ಲತ್ತೆ ಮಲ್ತೆ ಏರಿಯ ಗೊತ್ತು ಅಲ್ಲಿ ಆನೆಗಲ್ದ ಒಂದು ಮಲ್ಲ ಕಲ್ಲು ಆನೆಗಲ್ದ ಉಂಟುದು ಫಾರೆಸ್ಟ್ ಹೋಗ್ಬಿಟ್ಟು ನೆಲ್ಲಿ ಉಡ್ಡೆನು ಅಲ್ಲಿ ಉಂಟು ಅಲ್ಲಿ ಕೂಗುಲು ಅಂಡ ಆಡೊಂದು ಎಲ್ಲ ತೇಂದು ಬುಕ್ ಅಲ್ಪಾಡ್ದು ಕಲೆಂಜ ಗುಡ್ಡೆ ಒಂದು ಉಂಟು ಬೇರು ಕಲೆಂಜ ಗುಡ್ಡೆ ಆಡೆ ಗೊತ್ತು ಅಲ್ಲಿ ಉಂಟು ವರಿ ಮುಲ್ತು ಕೂಗುಲು ಅಂತ ಆಡಿ ಆಡಿ ಅಲ್ಪಾಡ್ದು ನೀರ ಬಾದ್ದೆ ಮೂಜಿ ಕೂಗುಲು ಅನ್ನಾಗ ಮೂಜಿ ಅಗಲ ಅಲತ್ತೆ ಮುಗಿ ಆತೈತ ಅಲತ್ತೆ ಆತಿ ఓకే అండి ಏನು ఇంకల జాగ ఇంక ನೀವು ಪೊಂಜಿ ಪಣಿ 10 ಕಿಲೋ ಜಾಗ ఇప్పుడు ಅಂಚ ಮಗ ಕೊರಿಯ ಅಲ್ಲ ವಾಡ್ನದು ಅಮಲ್ತನ ಆತೆ ಅವಿತ ಆ ಪುಣ್ಯ ಜಂಡ ಏನು ಕೆರ್ನಲ್ಲ ಏನು ಮಾತ್ರ ಜಾಗ ಬುಡ್ಪುಜಿ ಗೌರವಂಟ ಕೆರ್ನ ಕೆರಡು ಎನ್ನ ಕಾರಣ ಆತಿ ಅಗಲ ಸರ್ವ ಹೆಂಚಿನ 7 ಕೋಟಿ ಬತ್ತು ಸರ್ವಾಂತರ ಹೆಂಚಿನ ಹಿಂಗೆ ಗೊತ್ತಿತ್ತು ಸಾಕು ಸರ್ ಆನೆ ಬತ್ತಿರುತ್ತಾ ಆನೆ ಗಲಾಟೆ ಏನಾಗ ಆನೆ ಗಲಾಟೆ ನಾವು ಸಾಸೇರಿ ಬುಕ್ಕ ಇಂದು ಒತ್ತಿತ್ತು ಪೊಲೀಸ್ ಮುಜ್ನಾಲು ಬಸ್ಸು ಒತ್ತಿತ್ತೀನಿ ಗಲಾಟೆನಾಗ ಭಯಂಕರ ಗಲಾಟೆ ಅನ್ನತ ಲಾಡ್ ಚಾರ್ಜಿಂದ ಒತ್ತು ನಾವು ಮಲ್ತಿದ್ದೀರಿ ನಾತಿ ಒಂದು ಎಂಜೆ ಎಲೆಗು ಜಾಗ ಆವು ಇಂದು 390 ಇಂದು ರೇವಣಿ ಜಾಗ ಅಥವಾ ಸರ್ಕಾರಿ ಜಾಗ ಇಂದು ಈತ ಆಯ್ನ ಇಲ್ಲುಂಡು ಏತ ಒಂಜಿರಡ್ಡ ಏತ ಅಲ್ಪಡ್ತಾರೆ ಪೂರಾ ಜಾಗಡ್ ಇಲ್ಲಿದ್ಯಾ ಐಕ್ ಆರವಂತೇರಿ ಒಂದು ಏತ್ ಮಂತ್ರಗಳ ಆಪುಂಡು ಆಯ್ಜಿ ನಾಂಡ ಎನ್ನ ಕೈಟೇನು ದೆತ್ತಡಕವೆ ಯಾರೋ ಒಂಜಿ ಸೆಡ್ ಕಟ್ಟದ್ರಿ ಆರು ಇಪ್ಪುಣಗನೆ ಎನ್ನ ಕೈಟೇನು ದೆತ್ತಡಕವೆ ಏನು ಒಂಜಿ ಆಯ್ತು ದಿನ ಆಗ ಒಂಜಿ ಇಲ್ಲು ಕಟ್ಟ ಜಾಗ ಏನೋ ಅಲ್ಲ ದೆತ್ತು ರೂಪಾಯಿ ಅಂದ್ಲ ಬಂದು ಹೋಗ್ತೀರಿ ಶಾಸಕರು ಮೂರಾನಿ ಅಲ್ಲಿ ನೆಕ್ಕ ಬತ್ತಿ ತಿರಂಜನ ನೆಕ್ಕ ಇಂಚನೆ ಹೂವಾರ ದೆಪ್ಪರ ಪಟ ತಂದು ನೆನವಲ್ ಬರ ಸರ್ವೇ ಮಲ್ತೀರಿಗೆ ಎಂಚಿನ ಮಲ್ತೀರಿ ನಂಗೆ ಗೊತ್ತಿ ಜಾತಿ ಓ ಒಯ್ತು ಬತ್ತದಂದು ಗೊತ್ತಾಯ್ನಿರಿಗೆ ಸುದ್ದಿ ಬಿಡ್ಗಡೆ ಪಾಡ್ತೀರಿಗೆ ಏನು ಸುದ್ದಿ ಆತಿ 94 ಇಲ್ಲಿ ಮಾತ್ರ ಇಪ್ಪು ನೈಟ್ ಆತೆ ಬತ್ತನ ಒಂದು 300-350 ಲೀಟ್ರ್ ಬಿತ್ತು ಹೆಂಗೆ ಇತ್ತೆ ವಜಿನ ದುಂಬೋಜೆಂದು ಎನ್ನ ಕನ್ನಡ ಏನು ಇನ್ನೂ ಪೋಯಿನ ಇಲ್ಲುಂಡು ಇಂದೇ ಸಾಲ್ಟ್ 350 ಮಿತ್ತುಂಡು ಅದು ಸರ್ವ ಅಂಡ ಅಗ್ಲನಾತೆ ಸರ್ವ ಅಂತ ಉಂಡ ಏರಿಗಾಲ ಏರ್ಪಾಡಿಯಾ ಈತೆ ಈರಿ ಸರ್ವ ಮಲ್ಲವಾರು ಎಂಕೊಂಚ ಬಾಯ್ದ ಬತ್ತಾರ ಪೊರಂಜ ಇಂದ ಈತಿ ಸರ್ವ ಇಂದು 10 ಜಾಗ ಅನ್ನಲ್ಲ ಪನ್ನಡ ಬಿಡ್ಚ ಜಂಟಿ ಸರಿ ಆವಡ್ದಂತನಾರು ಸರ್ವೇ ಜಂಟು ಸರ್ವೇ ಆವಡ್ದು ಇನಿ ಮುಟ್ಟಾದ ಮಲ್ತಿದ್ದೀರಿ ಆಗ್ಲೆಲ್ಲ ಲಾಗ್ ನೆಟ್ಟು ವಿಮಾನದ ಹೊತ್ತು ಮಲ್ತಿರೋದನ್ನ ವಿಮಾನದ ಹೊತ್ತು ಮಲ್ತಿರ ನಾವು ಇಂಚ ಮಲ್ತಿದ್ದೀರಿ ಲಕ್ಕೊಡ್ದು ಅಂಡ ಓಡೇ ಲಕ್ಕುನು ದಾಯ್ತ ಮಲ್ ಪರಾಪುಂಡು ಬಾಗೇನು ಈಟಾಣಿ ಇಲ್ಲುಂಡ ಪೂರ ಲಕ್ಕಡ ಅವರ್ ನಾವು ಅಂದು ಬುಕ್ಕೇನು ಓರಿ ಆಯ್ತು ಅಂದ್ಕೊಂಡು ಮಾಂತರಿ ಲಕ್ಕದ್ಕೊಂಡು ಏನೋ ಇಂದೇ ಎನ್ನ ಅಮ್ಮೇರಿಗೆ ಇಂಕಲದ ಆಯ್ನ ಜನ ಜೋಗುಳ್ಳು ಐಟ್ಟು ದನ ತಿರುಗುತ್ತಂಡ ಎನ್ನ ಮೆಗ್ಗಿಯಾಗ ಒಂಜಿ ಇಲ್ಲು ಅಲ್ಪ ಕಟ್ಟಿಯರಿ ಎಂಕಲ್ಲ ಮಂತ ಇಟ್ಕೊಂಡು ಒಟ್ಟು ಗುರ್ತು ಕಟ್ಟಿಯ ಕಟ್ಟದಾನಾಗ ಅಲ್ಪ ಇಪ್ಪಡು ಅಬ್ಬಗ ಎಂಕ್ ಅಮ್ಮೇರು ದನ ತಿರುಗುತ್ತಂಡ ನೋಣೆಂದು ಎಲ್ಯ ಮೆಗ್ಗಿ ಮಲ್ಲ ಮೆಗ್ಗಿ ನಾವು ಮಾಯ್ಲಪ್ಪೆಂದು ಆಗ ಎಂಕ್ ಆಗಲಿ 2 ಜನಕ್ಕೆ ಎಂಕ್ ಐನು ಪಾಲು ಅಂತ ಕೊರಿಯರಿ ಜಾಗನು ಏತು ಇಂದ ಅಟ್ಟು ರಡ್ಡೆಕ್ಕಲ್ಲ ಸ್ವಲ್ಪ ಜನ ಇಪ್ಪಣ ಎನ್ಪಣ ಸೊನ್ಪಣ ಇತ್ತೆ ಎಣ್ಣೆಡಿಪ್ಪಣ ಜಾತು 8% ಇಪ್ಪಣ ಉಂಡ 8% ಅಗ್ಲೆಗೆ ಒಂದೊಂದು ಎಕರೆ ಇಪ್ಪು ಆತಿ ಅಷ್ಟೊಂದು ಇಲ್ಲಿ ಇತ್ತಂದು ದುಂಬು ಅವು ಕಟ್ಟಣ ಏನಾಗ್ತದೆ ಸತ್ಯ ಅವನಂದ ಮಗೆ ಕಟ್ಟಣ ಮೆಗ್ಗಿ ಆಯ್ ಕಟ್ಟಣ ಕವಂಡು ಇನ್ನು ಎಂಕು ಇಲ್ಲಿ ಜಾಗ ಬಂದು ಈ ಐಟೆ ಕಟ್ಟಣ ಮಾರ ಅಂಚೆ ಮೂಲ ಸೆಡ್ ಕಟ್ಟಣ ಏನು ಬೇಡಿ ಈಡೆ ಬತ್ತಂಡ ಆವಾಗ ಜೋಕ್ಲು ಇಲ್ಲಿಲ್ಲ ಎಂಕು ಸಾಲೆ ಕಡಪಡು ಒಂಜನೆ ಕೆಲಸ ಹೋಗ್ಬೋದು ಅಲ್ಲಿ ಆನೆಲ್ಲ ಭಯ ಇಂದೇ ತಾರದ ಗುಂಡಿ ತಿಂಚಿಂಡು ಅಲ್ಲಿ ಕಟ್ನ ಆನೆಲ್ಲ ಭಯ ರಾತ್ರಿ ಭಾರಿ ಬಂಗ ಅಂಚೆ ಇಲ್ಲೇ ಜೋಕ್ಲೆ ಬತ್ತೊಂದು ಆಪುಜಿ ಅಂದು ಇಂಚಿ ಬತ್ತನೆ ಒಂದು ಜಾಗ ಆಪುಂಡು ಆಯ್ಜಿದಂಡ ಎನ್ನ ಕೈಟೇನು ತೆಪ್ಪಂದು ಅಗಲ್ಟ ಪಂತೀರಿ ಮುರಾಣಿ ಏಟ ರೇಂಜರ್ನಗಲ್ಟ ಪಂಡದು 2 ತಿಂಗಳ ಪುರ್ತೋದು ಗೆಂತೀರಿ ಆಗಲಿ ಬೇರೆ ಸೈನ್ ಮಾಡ್ದು ಬರ್ತೀರಿ 2 ತಿಂಗಳ 6 ತಿಂಗಳ ಒಂದು 4 ತಿಂಗಳು ಕರಿಂಡು ಆಗಲಿ ದಾನೆಲ್ಲ ಉತ್ತರ ಕೊರಿಯರಿಗೆ